ಸುಪ್ರೀಂ ಕೋರ್ಟಿಗೂ ಕೂಡ ತಾವು ಇದಕ್ಕೆ ಅಡಿಕೆಯ ಬಗೆಗೆ ಇದನ್ನು ಮನವಿಯನ್ನು ಸಲ್ಲಿಸಿದಿರಂತಕ್ಕಂಥದ್ದು. ಬಹುಶಃ ಈಗ ಅಫಿಡವಿಟ್ ಹಾಕಿದ್ದನ್ನು ನಾವು ಅವರಿಗೆ ಮನವರಿಕೆ ಮಾಡಿ ಅದನ್ನು ಚೇಂಜ್ ಮಾಡುವಂಥ ಕೆಲಸ ಮಾಡಿದ್ವಿ. ಇಲ್ಲಾಂದ್ರೆ ಅದು ಇಷ್ಟವರೆಗೆ ಅಡಿಕೆ ಸಿಗರೆಟ್ ಪರಿಸ್ಥಿತಿ ಬರ್ತಾ ಇತ್ತು. ಅಲ್ಲ ಟೊಬ್ಯಾಕೊ ಚೂಯಿಂಗ್ ಟೊಬ್ಯಾಕೊ ಯಾವ ರೀತಿ ಬ್ಯಾನ್ ಆಗಿದೆ ಅದರ ಥರನೇ ಅಡಿಕೆ ಪರಿಸ್ಥಿತಿ ಬರ್ತಿತ್ತು. ಅವತ್ತು ಹೋಗಿ ಅವರಿಗೆ ಅಲ್ಲಿ IAS ಆಫೀಸರ್ ಯಾರೋ ಒಬ್ರು ಕೂತಿರ್ತಾರೆ, ಅವರು ಏನು ಹೇಳ್ತಾರೆ, ವಾಟ್ ಈಸ್ ಅರೆಕನೆಟ್? Arecanut you put like this, it's chewing, no, it is having nicotine, it's gudka. He don't know what is arecanut. Now ಮತ್ತೆ ಹೇಳ್ತೀನಿ ನೋಡಿ ಸ್ವಾಮಿ, ಅರೆಕನೆಟ್ ಇಸ್ ಡಿಫರೆಂಟ್ ಆ್ಯಂಡ್ ಚೂಯಿಂಗ್ ಟೊಬ್ಯಾಕೊ ಇಸ್ ಡಿಫರೆಂಟ್. ಅರೆಕನೆಟ್ಗೆ ಟೊಬ್ಯಾಕೊ ಮಿಕ್ಸ್ ಮಾಡಿ ಅದನ್ನು ಕೊಡೋದು, ಇಷ್ಟು ಅರೆಕ ಏನು ಬರುವುದಿಲ್ಲ ಅದರಲ್ಲಿ. ಮತ್ತೆ ಅವರಿಗೆ ಅರ್ಧ ಗಂಟೆ ಹೇಳಿ ಆ ಹೆಲ್ತ್ ಮಿನಿಸ್ಟರನ್ನು ಕರೆದು ನಮ್ಮ DV ಸದಾನಂದ ಗೌಡರು ಅವ್ರು ನಮ್ಮನ್ನು ಕರೆಸಿ ಅವರನ್ನೆಲ್ಲ ಮೀಟಿಂಗ್ ಮಾಡಿ, ನೋಡಿ ನಾನು ಅಲ್ಲಿ ಊರಿಂದ ಬಂದವನು, ನಾನು ಅಡಿಕೆ ಗ್ರೋ ಮಾಡ್ತೀನಿ, ಇದು ಹೀಗೀಗಿದೆ ಅಂತ ಹೇಳಿದ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಪುನಃ ಅಫಿಡವಿಟ್ ಚೇಂಜ್ ಮಾಡಿ ಅದು ಟೊಬ್ಯಾಕೊದಲ್ಲಿ ಇದರಲ್ಲಿ ಇಲ್ಲ ಅನ್ನೋ ಇದನ್ನು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿದ್ರಿಂದ ಅಡಿಕೆ ಇವತ್ತಿನವರೆಗೆ ಇದೆ. ಈಗ ಗುಡ್ಕದ ಪರಿಸ್ಥಿತಿ ಖಂಡಿತ ಅಡಿಕೆಗೆ ಬರ್ತಿತ್ತು.